ಕುಮಾರ ಯಾರು ಓಡಬಾರ್ದು, ಯಾಕೆ ಹೊಡುದು ಎಲ್ಲ ಬಲಿಪಂಚಿ ಒಬ್ಬ ಹಿಡಿಬಾರ್ದು, ಸುಮ್ಮನೆ ಬಲಿಪಡ್ಚಿ ಮಾರ ದಯ ಬಲಿಪಡು ಚುನಾವಣಾಧಿಕಾರಿಗೆ ಬರಲಿದೆ. ಹಲೋ ಹಲೋ ಸರ್ ಗೊತ್ತಾಗ ಅಲ್ಲಿ ವಾಣಿ ಹತ್ರ ನಿಲ್ಸಿದ್ರಲ್ಲ, ಸೇಮ್ ಇವರಿದ್ದು ಅದೇ ಗಾಡಿಯಲ್ಲಿ ನಿಲ್ಸಿದ್ರು. ಅಲ್ಲಿ ಗವರ್ಮೆಂಟ್ ಅವ್ರು ಯಾರು ಗವರ್ಮೆಂಟ್ ಅಧಿಕಾರಿ ನೀವು ಬೇಡಿ ಅದ್ರ ಬನ್ನಿ ಈ ಕಡೆ ಪ್ಲೀಸ್ ಪ್ಲೀಸ್ ಬನ್ನಿ, ಅವ್ರು ಕೆಲಸ ಮಾಡಕ್ಕೆ ಅವಕಾಶ ಕೊಡಿ. ನಾನು ಲಾಸ್ಟ್ ನಿಮ್ಗೆ ಕಾಣುತ್ತೆ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್ ರಾಂಗ್ ಮೆಸೇಜ್ ಹೋಗುತ್ತೆ. ದಯವಿಟ್ಟು ರಾಂಗ್ ಮೆಸೇಜ್ ದಯವಿಟ್ಟು ಚೆಕ್ ಮಾಡ್ತಾರೆ. ಅವರು ಚುನಾವಣಾಧಿಕಾರಿಗಳಿದ್ರೆ ಚೆಕ್ ಮಾಡ್ತಾರೆ, ಅವ್ರಿಗೆಲ್ಲ ಅಧಿಕಾರ ಇದೆ. ಅವ್ರಿಗೆ ಮ್ಯಾಜಿಸ್ಟ್ರೇಟ್ ಕಾಮರ್ಸ್ ಇದೆ, ಅವ್ರು ಚೆಕ್ ಮಾಡ್ತಾರೆ. ಅವರು ಡಿಕ್ಕಿ ಬೋನೆಟ್ ಸ್ಟೆಪ್ಪಿನ ಕೂಡ ಚೆಕ್ ಮಾಡ್ತಾರೆ. ಎಷ್ಟು ಚೆಕ್ ಮಾಡ ಎರಡು ಪ್ಲೇಟ್ ಉಂಟು ಗಾಡಿ ಎಲ್ಲ ಚೆಕ್ ಮಾಡಿ, ಕ್ಲೀನ್ ಆಗಿ ಚೆಕ್ ಮಾಡಿ. ಅವರು ಸೀಟ್ ನೋಡಿ, ಡ್ಯಾಶ್ ಬೋರ್ಡ್ ನೋಡಿ, ಬೋನೆಟ್ ನೋಡಿ. ಇವರು ಅಧಿಕಾರಿಗಳು ಹೇಳಿಕೆ ಅವರಿಗೆ ಗಾಡಿಯಾಗಿ ಮಾಡ್ತಾ ಇದ್ದಾರೆ. ಅವರು ಕಾಸುಂಟು 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 ఇద్దరు వచ్చి ಬರಬೇಡಿ ನೋಡ್ತಾರೆ ಚೆಕ್ ಮಾಡ್ತಾರೆ. ಬನ್ನಿ ಹಲೋ ಹಲೋ ಹಾ ಅಲ್ಲ ಇಲ್ಲೇ ಸರ್ ಸರ್ ನಿಮಗೆ ದೂರ ಆಗಬೇಕು. ಇದು ಕಾಣುತ್ತಲ್ಲ ಕಣ್ಣಿಗೆ, ಮತ್ತೆ ಅವ್ರಿಗೆ ಚಂದ್ರಕುಮಾರ್ ಸರ್, ಚಂದ್ರಕುಮಾರ್ ಸರ್ ಆರೂರವರಿಗೆ ಸುಮಾರು 10-12 ದಿವಸದಿಂದ ಹೇಳ್ತಾ ಇದ್ದೇನೆ. ನೋಡಿ ಬೆನ್ನಹಚ್ಚಿ ನೋಟ್ ಹೋಗ್ತಾ ಉಂಟು. 5-6 ದಿವಸ ನಾನು ಪೂಂಜನ ಗಾಡಿಗಳ ಹಿಂದೆ ನಾನು ಹೋದೆ. ಮೇಜಲ್ಲಿ ನೋಟು ಬಂಡಲನ್ನು ಎಸೆಯ್ತಾ ಇದ್ದಾರೆ. SC/STಗಳ ಮನೆಗೆ ಹೋಗಿ 2,000 ರೂಪಾಯಿ ಫೋಟೋ ಮುಚ್ಚಿ ಕೊಡ್ತಾರೆ. ಅವ್ರು ಕೊಡೋದಲ್ಲ, ಅವ್ರ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ನೀರು ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೀರು ಆದ್ರೂ ಏನ್ ಮಾಡ್ತಾರೆ ನಿಮ್ಮ
ಅದೆಲ್ಲ ಹಾಕ್ಬೇಡ್ರಿ. ಸರ್ ಅವು ಎಂಚ ಇತ್ತು ಅಂಚೆ ನಂಬರ್ ಮಾಡೋದು ನಂಬರ್ ಮಾಡೋದು ನೋಟದ ನಂಬರ್ ಮಾಡೋದು ನೋಟದ ನಂಬರ್ ಒಕ್ಕಲ್ದೆ ಕೊಡಿ. ತಿರ್ತು ಮಂಟ್ಲು ಪ್ಲೀಸ್ ಮಂಟ್ಲು 500 ಮಕ್ಕಳ ಮೂರು ಕಡೆಯಲ್ಲಿ ಈ ಕಾರನ್ನು ನಿಲ್ಲಿಸಿದ್ರು. 3 ಕಡೆ ಬಿಟ್ಟು ಪರ್ದ ನೀರು ಕೊಡ್ಲಿರಲ್ಲ. ಹೇಳ್ಬೇಡಿ. ನನಗೆ 78 ವರ್ಷ ವಯಸ್ಸು. ಅವ್ರು ಹೇಳ್ತಾರೆ ನಿಮಗೆ ಪೊಲೀಸ್ನವರಿಗೆ ತನಿಖೆ ಕಳಿಸ್ತಿದ್ದೇವೆ, ನೀವು ಹೇಳ್ತೀವಿ ನಮ್ಗೆ ಬರಲಿಲ್ಲ ಅಂತ. ಮತ್ತೆ ಪುನಃ ಕೇಳ್ತಾರೆ ಬಂದಿದ್ದೆ ನಾವು ತನಿಖೆ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಿ ಅವ್ರು ನನಗೆ ಬರಲಿಲ್ಲ ಅಂತ ಹೇಳಿ ನಾಟಕ. ಇದು ಪೊಲೀಸ್ ಗಿರಿಯಾ? ತಾಲೂಕಿನ ಎಲ್ಲೆಡೆ ಉಂಟು ಇವತ್ತು, ಎಲ್ಲ ಕಡೆ ವಾಹನ ಇದಾಗ್ತಾ ಉಂಟು. ನಿಮ್ಮ ಹತ್ರ ನೀವು ನಾನು ಬೇಜಾರಬೇಡ, ನೀವು ಹೊಸಬರು, ನಿಮಗೆ ನಾವು ನಿಮ್ಮ ಮೇಲೆ ನಾನು ಅಪವಾದ ಮಾಡೋದಿಲ್ಲ. ಆದ್ರೆ ಹಳಬರು ಮತ್ತೆ ಹೊಸ ಬೇರೆ ಯಾರು ಬಂದಿದ್ದಾರೆ ಎಲ್ಲ ಪೇಜ್ ಎಂಗೇಜ್ ಇದೆ. ಅಂದ್ರೆ ನಾವು ಕಾರ್ ಎಂಗೇಜ್ ಮಾಡಿ ಬರ್ತೇವಲ್ಲ, ಎಲ್ಲ ಎಂಗೇಜ್ ಮಾಡ್ತಂಥದ್ದು ಇದು ಅರ್ಥ ಮಾಡಿ. ಇದು ಪ್ರಜಾಪ್ರಭುತ್ವ ದೇಶನೆಲ್ಲ ಪ್ರಜಾಪ್ರಭುತ್ವ ರಾಜ್ಯನೇ ಅಲ್ಲ. ಇದು ಮೋಸದಾರಿಗಳ, ಕಳ್ಳರ, ಕಾಕರ, ಪುಂಡರ, ದರೋಡೆಕೋರರ ರಾಜ್ಯ. ಬಂತ ಕಾಗದ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ